ಮೂಡಬಿದ್ರೆ ಪುರಸಭೆಯು ಮಳೆಗಾಲಕ್ಕೆ ಅಗತ್ಯವಾಗಿ ಬೇಕಾಗಿದ್ದ ತುರ್ತು ಕಾಮಗಾರಿಗಳಾದ ರಸ್ತೆ ಬದಿಗಳಲ್ಲಿ ಚರಂಡಿಗಳನ್ನು ನಿರ್ಮಾಣ ಮಾಡದೇ ಇರೋದ್ರಿಂದ ಜ್ಯೋತಿನಗರ, ಕೃಷ್ಣಕಟ್ಟೆ ಹಾಗೂ ಸಮಗಾರಗುಂಡಿ ಬಳಿ ಮಳೆ ನೀರು ಹೋಗಲು ಜಾಗವಿಲ್ಲದೆ ರಸ್ತೆಯಲ್ಲಿಯೇ ನೀರು ಹರಿದು ಈಜು ಕೊಳಗಳು ನಿರ್ಮಾಣವಾಗ್ತಾ ಇದೆ. ಜ್ಯೋತಿನಗರದಲ್ಲಿ ರೋಟರಿ, ಬಾಬುರಾಜೇಂದ್ರ ಹಾಗೂ ಜ್ಯೋತಿನಗರ ಶಾಲೆಗಳಿದ್ದು, ಮಕ್ಕಳು ಶಾಲೆಗೆ ಹೋಗುವ ಸಂದರ್ಭದಲ್ಲಿ ಜೋರಾಗಿ ಮಳೆ ಬಂದರೆ ವಾಹನಗಳು ನೀರು ಹಾರಿಸಿಕೊಂಡು ಹೋಗುತ್ತಿರುವುದರಿಂದ ಮಕ್ಕಳು ಒದ್ದೆಯಾಗಿ ಶಾಲೆಗೆ ಹೋಗಬೇಕಾಗುತ್ತೆ. ಕೃಷ್ಣಕಟ್ಟೆ ಮಾರ್ಕೆಟ್ ಕಟ್ಟಡದ ಎದುರಿನ ರಸ್ತೆಯಲ್ಲಿ ಮಳೆ ನೀರು ತುಂಬಿಕೊಂಡು ಎದುರಿನಲ್ಲಿರುವ ಆಟೋ ಪಾರ್ಕ್ ಕಡೆಗೆ ಹರಿಯುತ್ತಿರುವುದರಿಂದ ರಸ್ತೆ ದಾಟುವವರಿಗೆ ಕಷ್ಟವಾಗ್ತಾ ಇದೆ. ಯಾವುದಾದ್ರೂ ವಾಹನ ಸ್ವಲ್ಪ ವೇಗವಾಗಿ ಹೋಯ್ತಂದ್ರೆ ರಸ್ತೆ ಬದಿ ನಿಂತವರ ಮೈಮೇಲೆಯೇ ನೀರು ಹಾರಿ ಬೀಳುತ್ತೆ. ರಾಷ್ಟ್ರೀಯ ಹೆದ್ದಾರಿಯ ಮೂಡಬಿದ್ರೆ ಸಮಗಾರಗುಂಡಿ ರಸ್ತೆಯು ಮಳೆ ನೀರಿನಿಂದ ಕೊಳವಾಗಿ ಮಾರ್ಪಾಡಾಗುತ್ತಿದೆ. ಸಮಗಾರಗುಂಡಿ ಬಾಂಬೆ ಶಾಂತ್ ಡ್ರೈ ಕ್ಲೀನ್ ಶಾಪ್ ಎದುರು ಸಮರ್ಪಕ ಚರಂಡಿ ವ್ಯವಸ್ಥೆ ಇಲ್ಲದೆ ಇರೋದ್ರಿಂದ ಜೋರು ಮಳೆ ಬಂದಾಗ ಹಾಗೂ ಮಳೆ ನಿಂತ ಮೇಲೂ ರಸ್ತೆಯಲ್ಲಿ ನೀರು ನಿಂತು ಈಜು ಕೊಳದಂತಾಗಿದೆ. ರಸ್ತೆಯ ಮೇಲ್ಭಾಗದ ಏರು ರಸ್ತೆ ಹರಿದು ಬರುವ ಮಳೆ ನೀರೆಲ್ಲವೂ ಸತೀಶ್ ಸಮಗಾರಗುಂಡಿಯವರ ಬಂಗೇರ ನಿವಾಸದ ಎದುರು ಸಂಗ್ರಹಗೊಳ್ಳುತ್ತಿದೆಯಲ್ಲದೆ ಮಳೆ ನೀರು ಮನೆ ಮತ್ತು ಡ್ರೈಕ್ಲೀನ್ ಅಂಗಡಿಯ ಒಳಗೂ ಮುನ್ನುಗ್ಗುವ ಭೀತಿ ಇದೆ. ರಸ್ತೆಯುದ್ದಕ್ಕೂ ಮಳೆ ನೀರು ಆವರಿಸಿರೋದ್ರಿಂದ ದ್ವಿಚಕ್ರ ಸಹಿತ ಘನ ವಾಹನಗಳಿಗೂ ತೊಂದರೆಯಾಗ್ತಾ ಇದೆ. ಸ್ಥಳೀಯರಾದ ಸತೀಶ್ ಬಂಗೇರ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿ, ಈ ಹಿಂದೆಯೇ ಪುರಸಭೆಗೆ ಹಲವು ಬಾರಿ ದೂರು ನೀಡಿದ್ರೂ ಸಮರ್ಪಕವಾಗಿ ಕೆಲಸ ನಿರ್ವಹಿಸಿಲ್ಲ, ಯಾವುದೇ ಪ್ರಯೋಜನವಾಗಿಲ್ಲ. ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಈ ಸಮಸ್ಯೆಯನ್ನ ಗಣನೆಗೆ ತೆಗೆದುಕೊಳ್ತಾ ಇಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇಂಚಿನ ಬರ್ಸ ಬರ್ತಿನಾಗ ಎಂಕಲು ಅಕಲೆ ಕಂಪ್ಲೇಂಟ್ ಮಾಡ್ತಾ ಏರ್ನರ ರೆಸ್ಪಾನ್ಸ್ ಇದ್ದು ಮುಖ್ಯಾಧಿಕಾರಿಗಳ ಕಂಪ್ಲೇಂಟ್ ಮಾಡ್ತಾ ರೆಸ್ಪಾನ್ಸಿಬಿಲಿಟಿ ಮತ್ತು ಕೂಡ ಬರ್ಸ ಬರ್ತಿನಟ್ಟು ಒಂದು ಪುನಃ ಕೂಡ ಬರ್ಸ ಬರ್ತಿನಟ್ಟು ಎಂಕಲು ಕಂಪ್ಲೇಂಟ್ ಮಾಡ್ತಿನಟ್ಟು ಐಕ್ಲದ ರೆಸ್ಪಾನ್ಸಿಬಿಲಿಟಿ ಅಂತ ಬೇರ್ಪಾಡು ಕೂಡ ಕೊಟ್ಟು ಅವೇನು ವಿಜಯವಾಣಿ ಮತ್ತು ವಿಜಯವಾಣಿ ಕೂಡ ಕೊಡೋದು ಅವೇನಂತ ಹೆಚ್ಚಿನ ಮಟ್ಟಿಗೆ ನಿಂಗಳು ಇಲ್ಲಿ ಬರ್ಲಿಟ್ಟು ಅದನ್ನು ಬರ್ತಿದೆ ನೋಡ್ತಾರೆ. ಅಂದ ಒಂದು ಕಾಲೇಜ್ ಒಂದು ಒಂಟರಿಂದ ಮಾತ್ರ ಬರಿತ ಮಣ್ಣು ಕೂಡ ಪೂರ್ಣ ಅಂದಾಜಿಲ್ಲ ಉಂಟು. ಅಂಜಾದ ಮಣ್ಣು ಡ್ರೈನೇಜ್ ಸಿಸ್ಟಮ್ ಬರ್ತಿದ್ವಿ ಸ್ವಲ್ಪ ನೆಕ್ ಇಂಗ್ಲಿಗೆ ಮಸ್ತ್ ಪ್ರಾಬ್ಲಮ್ ಬಂದ ನೀರು ಹಾಕೋದು ಅಂಗಡಿ ಬೆಲೆ ಮಾಡ್ತಾರೆ. ಅಂಗಡಿ ಬಂದು ಅಂತ ಮಲ್ಕೊಡೋದು ಅಂಗಡಿ ಬಂದು ಮತ್ತೆ ಇಂಗ್ಲಿಗೆ ಆರೆಗಳು ದೂರ ಯಾವ ವ್ಯವಸ್ಥೆ ನೀವು ಮಾಡ್ತಿದ್ದೀನಿ ನನ್ನ ಅಂಗಡಿ ಇಲ್ಲ ಬಗ್ಗೆ ಆ ಇಲ್ಲಿಗೆಲ್ಲ ನೀರು ಹಾಕೋದು ಕಲ್ಲು ಹಾಕೋದು ಮಸ್ತ್ ಒಂದು ಪ್ರಾಬ್ಲಮ್ ಆಗೋದು. ಐದು ಬರ ಮೇಲೆ ಬಂದು ಕುಡಿಯಟ ಹೊರಗಡೆ ಮೇಲೆ ಬಂದು ಕುಡಿಯಟ ಹೀಗೆ ಆಗ್ಬಿಡುತ್ತೆ. ಈಗಿಂದ ದಾದ ಬೇಜಾರು ಒಂಚೂರು ಮಲ್ಪೇರು ಕೂಡ. ಇನ್ನು ರಸ್ತೆಯ ನೀರು ಆಟೋ ಪಾರ್ಕ್ ಕಡೆಗೆ ಹರಿಯುತ್ತಿರೋದ್ರಿಂದ ವಾಹನಗಳು ಹೋಗುವಾಗ ನಮ್ಮ ಮೇಲೆ ಮತ್ತು ಪಾದಚಾರಿಗಳ ಮೇಲೆ ಬೀಳುತ್ತಿದೆ ಎನ್ನುತ್ತಾರೆ ಹಿರಿಯ ಆಟೋ ಚಾಲಕ ಚಂದ್ರಶೇಖರ್. ಜೋರು ಬಸ ಬತ್ತಂಡ ನೀರು ಇಂಚು ಬತ್ತ ನೂರ ಗಾಡಿ ಪೂರ ಚಂಡಿ ಹಬ್ಬ ಜನಕ್ಕೆ ನಡತ್ ಬಾರಲ್ಲ. ಈ ಸೈಡ್ ಅಂಚು ಸೈಡ್ ಇಂಚು ಸೈಡ್ ಎಲ್ಲ ಜನಕ್ಕೆ ಬಾರ ಬಸ್ಸಲ್ಲಿ ಜೋರು ಪಡೆದ ಪೂರ ಚಂಡಿ ನೀರು ಬರ್ತದೆ. ಗಾಡಿ ಟೈರ್ ಪೂರ ಚಂಡಿ ಹಬ್ಬ ಅಟ್ಲೀಸ್ಟ್ ಆ ಜನಕ್ಕೆ ಉನ್ನತ ಭಾರಿ ಸಮಸ್ಯೆ. ಫುಟ್ಪಾತ್ ಅನ್ನು ಅಂಗಡಿ ಮಾಲಕರು ಅತಿಕ್ರಮಣ ಮಾಡಿರೋದ್ರಿಂದ ಜನರಿಗೆ ಹೋಗಲು ದಾರಿ ಇಲ್ಲದಂತಾಗಿದೆ. ಈ ಬಗ್ಗೆ ಪುರಸಭೆಯ ಅಧಿಕಾರಿಗಳು ಗಮನ ಹರಿಸಬೇಕಾಗಿದೆ ಎಂದು ಆಟೋ ಚಾಲಕ ಮಾಲಕರ ಸಂಘದ ಗೌರವಾಧ್ಯಕ್ಷ ಭಾಸ್ಕರಾಚಾರ್ಯ ತಿಳಿಸಿದ್ದಾರೆ. ಫುಟ್ಪಾತ್ ಪೂರ ಅಂಗಡಿ ಬೇರೆ ಫುಟ್ಪಾತ್ ಅಗ್ಲೆಗೆ ಜನಕ್ಲೆಗಿಜ್ಜಿ ಜನಕುರಲ್ಲಿ ಚಂಡಿ ಒಂದು ನಡೆದೊಂದು ಬೋರ್ಡು ಇತ್ತ ಜೂರು ಕೊಡ್ತಾನಾಗ ಜನಕ್ಕಳು ಕಂಪ್ಲೀಟ್ ಚಂಡಿ ಬೇರೆ ಬಸ್ಸಾಗಲು ಇತ್ತು ಬರ್ಬೇರೆ ಅವಳ ನೀವು ಅಲಂಕಾರದ ಹಿರೇಮುಟ್ಟ ಬಸ್ಸಾಗಲು ಬರ್ತೀವಿ ನಾವು ಬಣ್ಣದ ಪ್ರಯೋಜನ ಇದ್ದಿ ವಾರನ ಕರ್ಕಶ ವಾರನ ಬಾಡ್ನು ಎಂಕ್ಲಿಗೆ ಕೆಲವು ಸತಿ ಮೈ ಅದಿರ್ಲೆಕ್ಕ ಆಗ್ಬೋದು ಈ ಕರ್ಕಶ ವಾರನಿಗೆ ಏರ್ನಾಗ ಎಂಕ್ಲಿಗೆ ಬರ್ರೆ ಕೂಡಲೇ ಈ ಕುರಿತಾಗಿ ಕ್ರಮ ಕೈಗೊಳ್ಳೋದಾಗಿ ಪುರಸಭೆ ಮುಖ್ಯಾಧಿಕಾರಿ ಇಂದು ಎಂ ಅವರು ಕೂಡ ತಿಳಿಸಿದ್ದಾರೆ. ಮೂಡಬಿದ್ರೆ ಪುರಸಭಾ ವ್ಯಾಪ್ತಿಯಲ್ಲಿ ಈಗಾಗಲೇ ನೀರು ನಿಂತಿರುವ ಬಗ್ಗೆ ಸಮಗಾರಗುಂಡಿಯಲ್ಲಿರುವ ರಸ್ತೆಯು PWD ರಸ್ತೆಯಾಗಿದ್ದು PWD ಅಧಿಕಾರಿಗಳಿಗೂ ಈ ಬಗ್ಗೆ ಮಾಹಿತಿಯನ್ನು ಒಂದು ವಾರದ ಹಿಂದೆಯೇ ಕೊಟ್ಟಿದೆ. ಆದರೆ ಯಾವುದೂ ಕೆಲಸ ಆಗಿಲ್ಲ. ಈಗ ಪುರಸಭಾ ವತಿಯಿಂದ JCBಯಲ್ಲಿ ಈ ಚರಂಡಿ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ನೋ ಎಂಟ್ರಿ ಹತ್ರ ಈ ಅಮೃತ್ ಯೋಜನೆಯಡಿ ಮಾಡಿರುವ ಕೆಲಸಗಳನ್ನು 2 ದಿನದಲ್ಲಿ ಪೂರ್ತಿ ಸಮತಟ್ಟು ಮಾಡುವಂಥ ಕೆಲಸವೂ ಆಗ್ತಾಯಿದೆ. ಒಂದು ವಾರದಲ್ಲಿ ಎಲ್ಲೆಲ್ಲಿ ನೀರು ನಿಂತಿದೆಯೋ ಅದರ ಬಗ್ಗೆ ಎಲ್ಲ ಪೂರ್ತಿ ವ್ಯವಸ್ಥೆಯನ್ನು ಮಾಡುವಂಥ ಕೆಲಸ ಮಾಡ್ತಾ ಇದ್ದೇವೆ. ಹಾಗಾಗಲೇ ಜನರಿಗೂ ಇದ್ದ ಕಸಗಳನ್ನು ಚರಂಡಿಗಳಲ್ಲಿ ಬೀಳದಂತೆ ನೋಡುವಂಥದ್ದು ಸಾರ್ವಜನಿಕರದು ಜವಾಬ್ದಾರಿಯಾಗಿದೆ ಅಂತ ಹೇಳಲಿಕ್ಕೆ ಇಚ್ಛಿಸ್ತೀನಿ.